2018ರಲ್ಲಿ ಮಲಯಾಳಂನಲ್ಲಿ ಆರಾನು ನಾನ್ ಎಂಬ ವಿಭಿನ್ನ ಪ್ರಯೋಗಾತ್ಮಕ ಚಿತ್ರವು ಬಂದಿದೆ. ಯಾರಾಗಿರುವೆ ನಾನು ಎಂಬ ಈ ಚಿತ್ರದಲ್ಲಿ ಒಬ್ಬರು 45 ಪಾತ್ರ ನಿರ್ವಹಿಸಿದ್ದು ಗಿನ್ನಿಸ್ ದಾಖಲೆಯಲ್ಲಿದೆ. ಕನ್ನಡ ಸಹಿತ ಹಲವು ಭಾಷೆಗಳ ಪ್ರಖ್ಯಾತ ನಟರು ತ್ರಿಪಾತ್ರ ದ್ವಿಪಾತ್ರಗಳಲ್ಲೆಲ್ಲ ನಟಿಸಿರುವುದಿದೆ. ಕೆಲವು ಪೌರಾಣಿಕ ಚಿತ್ರಗಳಲ್ಲಿ ಹಲವು ಅವತಾರಗಳಲ್ಲಿ ಹಲವು ನಟರು ಕಾಣಿಸಿಕೊಂಡಿದ್ದಾರೆ. ಕೆಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಕೆಲವರು ಮಾಡಿದ್ದಿದೆ. ಮತ್ತೆ ಕೆಲವರು ಒಂದೇ ಚಿತ್ರದಲ್ಲಿ ಹಲವು ಮುಖದ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಟ ಜಾನ್ಸನ್ ಜಾರ್ಜ್ ನಟನ ದಾಖಲೆ ಗಿನ್ನಿಸ್ ಪುಸ್ತಕದಲ್ಲಿ ಬಂದಿದೆ. ಇವರು PR ಉನ್ನಿಕೃಷ್ಣನ್ ನಿರ್ದೇಶನದ ಆರಾನು ನಾನ್ ಚಿತ್ರದಲ್ಲಿ 45 ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. 1 ಗಂಟೆ 47 ನಿಮಿಷಗಳ ಈ ಸಿನಿಮಾದ 45 ಪಾತ್ರಗಳನ್ನು ನಟ ಜಾನ್ಸನ್ ಜಾರ್ಜ್ ಒಬ್ಬರೇ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮಹಾತ್ಮ ಗಾಂಧಿ, ಯೇಸು ಕ್ರಿಸ್ತ, ಸ್ವಾಮಿ ವಿವೇಕಾನಂದ, ಅಬ್ದುಲ್ ಕಲಾಂ, ಲಿಯೋನಾರ್ಡ್ ಡಾ ವಿಂಚಿ ಎಂದು 45 ಪಾತ್ರಗಳು ಬಂದಿದ್ದು ಅವೆಲ್ಲವನ್ನೂ ಅವರೊಬ್ಬರೇ ನಿರ್ವಹಿಸಿದ್ರು. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.